ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ತಪಸ್ಸು ಕಾಲದ ಮೊದಲನೆಯ ಭಾನುವಾರದ ವಾಚನಗಳ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ನಾವೆಲ್ಲರೂ ಜೊತೆ ಸೇರಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಇಂದು ನಾವು ಆಲಿಸಲಿರುವ ಮತ್ತು ಧ್ಯಾನಿಸಲಿರುವ ಈ ವಾಚನಗಳನ್ನು ಗ್ರಹಿಸಲು, ಅರ್ಥೈಸಲು ನಮಗೆ ಪವಿತ್ರಾತ್ಮರ ಜ್ಞಾನ ನೀಡಿರಿ. ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬಂದಿರಿ. ಈ ವಾಕ್ಯಗಳು ನಮಗೆ ಯೇಸು ಸ್ಪರ್ಶವನ್ನು ನೀಡಲಿ. ನಮ್ಮೊಳಗಡೆ ಇರುವ ಕೇಡುಗಳು ದೂರವಾಗಲಿ. ಪವಿತ್ರಾತ್ಮರ ಶಕ್ತಿಯಿಂದ ನಾವು ತುಂಬಲ್ಪಟ್ಟು, ಹೊಸ ಶಕ್ತಿಯಿಂದ ನಾವು ಭರಿಸಲ್ಪಟ್ಟು, ದೇವರ ಕರುಣೆಯನ್ನು ನಾವು ಹೊಂದಲ್ಪಡುವಂತಾಗಲಿ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮ ಪ್ರೀತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಈ ತಪಸ್ಸು ಕಾಲಕ್ಕೆ ಕಾಲಿಟ್ಟಿದ್ದೀವಿ. ತಪಸ್ಸು ಕಾಲದಲ್ಲಿ ನಾವು ಮಾಡುವ ಎಲ್ಲ ಪ್ರಾರ್ಥನೆಗಳು, ಉಪವಾಸಗಳು, ದಾನ ಧರ್ಮಗಳು ನಮ್ಮನ್ನು ನಿತ್ಯ ಜೀವದೆಡೆಗೆ ನಡೆಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆದಿಕಾಂಡದಿಂದ ವಾಚನ, ಅಧ್ಯಾಯ 9, ವಾಕ್ಯಗಳು 8ರಿಂದ 15. ಜೆನೆಸಿಸ್ ಚಾಪ್ಟರ್ 9 ವರ್ಸಸ್ 8 to 15. ದೇವರು ನೋಹನಿಗೂ ಅವನ ಮಕ್ಕಳಿಗೂ ಇಂತೆಂದು ಹೇಳಿದರು, ಕೇಳಿ, ನಾನು ನಿಮ್ಮನ್ನು, ನಿಮ್ಮ ಸಂತತಿಯವರನ್ನು, ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪ್ರಾಣಿ, ಪಕ್ಷಿ, ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಒಂದು ಸ್ಥಿರ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಆ ಪ್ರತಿಜ್ಞೆ ಏನೆಂದರೆ, ಇನ್ನು ಮೇಲೆ ನಾನು ಪ್ರಾಣಿಗಳನ್ನೆಲ್ಲ ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ. ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ. ದೇವರು ಮತ್ತೆ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು, ನಿಮ್ಮ ಸಂಗಡವಿರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ತಲತಲಾಂತರಗಳಿಗೆ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮಳೆ ಬಿಲ್ಲೆ ಗುರುತು. ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಕುರುಹು. ನಾನು ಜಗದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಿಮ್ಮನ್ನು, ಎಲ್ಲಾ ಜೀವರಾಶಿಗಳನ್ನು ಕುರಿತು ನಾನು ಮಾಡಿದ ಪ್ರತಿಜ್ಞೆಯನ್ನು ನೆನೆಸಿಕೊಳ್ಳುತ್ತೇನೆ. ಇನ್ನು ಮುಂದೆ ಜಲ ಹೆಚ್ಚಿ ಭೂಪ್ರಾಣಿಗಳನ್ನೆಲ್ಲ ಹಾಳು ಮಾಡುವ ಪ್ರಳಯವು ಬರುವುದಿಲ್ಲ. ಕೀರ್ತನೆ 25 ಶ್ಲೋಕ. ಪ್ರಭುವಿನೊಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ, ಆತನ ವಿಧಿ ನಿಬಂಧನೆಗಳ ಪಾಲಕರಿಗೆ ಅವುಗಳು ಸುಪ್ರೀತ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ, ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ಪ್ರಭುವಿನೊಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ, ಆತನ ವಿಧಿ ನಿಬಂಧನೆಗಳ ಪಾಲಕರಿಗೆ ಅವುಗಳು ಸುಪ್ರೀತ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನ್ನು, ಆದಿಯಿಂದ ನೀ ತೋರಿದ ಛಲ ಪ್ರೀತಿಯನ್ನು. ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನ ನೆನೆಯದಿರಬೇಡ. ಪ್ರಭುವಿನೊಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ, ಆತನ ವಿಧಿ ನಿಬಂಧನೆಗಳ ಪಾಲಕರಿಗೆ ಅವುಗಳು ಸುಪ್ರೀತ. ಸತ್ಯ ಸ್ವರೂಪನು ದಯಾವಂತನು ಪ್ರಭು, ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ದೀನರನ್ನು ನಡೆಸುವನು ತನ್ನ ವಿಧಿಗನುಸಾರ, ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ಪ್ರಭುವಿನೊಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ, ಆತನ ವಿಧಿ ನಿಬಂಧನೆಗಳ ಪಾಲಕರಿಗೆ ಅವುಗಳು ಸುಪ್ರೀತ. ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಕ್ರಿಸ್ತ ಯೇಸು ನೀತಿವಂತರಾಗಿದ್ದರೂ ಅನೀತಿವಂತರಿಗಾಗಿ ಪ್ರಾಣತ್ಯಾಗ ಮಾಡಿದರು. ಪಾಪ ನಿವಾರಣಾರ್ಥವಾಗಿ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ನಮ್ಮನ್ನು ದೇವರ ಬಳಿಗೆ ಸೇರಿಸಲು ಸತ್ತರು. ದೇಹದಲ್ಲಿ ಅವರು ವಧಿತರಾದರೂ ಆತ್ಮದಲ್ಲಿ ಜೀವಂತರಾದರು. ಆಧ್ಯಾತ್ಮಿಕವಾಗಿಯೇ ತೆರಳಿ ಸೆರೆಯಲ್ಲಿದ್ದ ಆತ್ಮಗಳಿಗೆ ಶುಭ ಸಂದೇಶವನ್ನು ಬೋಧಿಸಿದರು. ಪೂರ್ವ ಕಾಲದಲ್ಲಿ ನೋವನು ನಾವೆಯನ್ನು ಕಟ್ಟುತ್ತಿದ್ದಾಗ ತಾಳ್ಮೆಯಿಂದಿದ್ದ ದೇವರಿಗೆ ಅವಿಧೇಯರಾಗಿದ್ದ ಆತ್ಮಗಳೇ ಅವು. ನಾವೆಯೊಳಗಿದ್ದು ಕೆಲವರು, ಅಂದರೆ 8 ಜನರು ಜಲದಿಂದ ರಕ್ಷಣೆ ಹೊಂದಿದರು. ಇದು ದೀಕ್ಷಾ ಸ್ನಾನವನ್ನು ಸೂಚಿಸುವ ಒಂದು ಸಂಕೇತ. ಈ ದೀಕ್ಷಾ ಸ್ನಾನ ಯೇಸು ಕ್ರಿಸ್ತರ ಪುನರುತ್ಥಾನದ ಮೂಲಕ ನಿಮಗೆ ಜೀವೋದ್ಧಾರವನ್ನು ನೀಡುತ್ತದೆ. ಇದು ಕೇವಲ ದೇಹದ ಮಾಲಿನ್ಯವನ್ನು ಹೋಗಲಾಡಿಸುವಂತದ್ದಲ್ಲ,
ಶುದ್ಧ ಮನಸ್ಸಿನಿಂದ ದೇವರಿಗೆ ಮಾಡುವ ಪ್ರಮಾಣ ವಚನವಾಗಿದೆ. ಯೇಸು ಕ್ರಿಸ್ತರು ಸ್ವರ್ಗ ಏರಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ದೂತ ಗಣಗಳ ಮೇಲೂ ಸ್ವರ್ಗೀಯ ಶಕ್ತರ ಹಾಗೂ ಅಧಿಕಾರಿಗಳ ಮೇಲೂ ಆಳ್ವಿಕೆ ನಡೆಸುತ್ತಿದ್ದಾರೆ. ಘೋಷಣೆ: ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ಮಾತಿನಿಂದ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1 ವಾಕ್ಯಗಳು 12-15. ಮಾರ್ಕ್ ಚಾಪ್ಟರ್ 1:12-15. ಅನಂತರ ಯೇಸು ಸ್ವಾಮಿಯನ್ನು ಪವಿತ್ರಾತ್ಮ ಬೆಂಗಾಡಿಗೆ ಕರೆದೊಯ್ದರು. ವನ್ಯ ಮೃಗಗಳಿದ್ದ ಆ ಕಾಡಿನಲ್ಲಿ ಯೇಸು 40 ದಿನಗಳನ್ನು ಕಳೆದರು. ಆ ಅವಧಿಯಲ್ಲಿ ಸೈತಾನನು ಅವರನ್ನು ಪರಿಶೋಧಿಸಲು ಪ್ರಯತ್ನಿಸಿದನು. ದೇವದೂತರು ಅವರನ್ನು ಉಪಚರಿಸಿದರು. ಯೋವಾನನು ಬಂಧಿತನಾದ ಬಳಿಕ ಯೇಸು ಸ್ವಾಮಿ ಗಲಿಲೇಯಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗಾಗಲೇ ನಾವು ತಪಸ್ಸು ಕಾಲಕ್ಕೆ ಕಾಲಿಟ್ಟಿದ್ದೀವಿ. ವಿಭೂತಿ ಬುಧವಾರದಂದು ವಿಭೂತಿಯನ್ನು ತಲೆಗೆ ಹಚ್ಚಿ, ಮಣ್ಣು ನೀನು ಮನುಜ, ಮಣ್ಣಿಗೆ ಹೋಗುವುದು ಸಹಜ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡು, ಮನ ತಿರುಗು ಎಂಬ ಸಂದೇಶದ ಮೂಲಕ ನಮ್ಮನ್ನೇ ಈ ತಪಸ್ಸು ಕಾಲಕ್ಕೆ ಸಮರ್ಪಿಸಿಕೊಟ್ಟಿದ್ದೀವಿ. ತಪಸ್ಸು ಕಾಲ ತಪಾಸಣೆಯ ಕಾಲ, ತಪಸ್ಸು ಕಾಲ ಪ್ರಸನ್ನತೆಯ ಕಾಲ. ಏಕೆಂದರೆ ನಮಗೆ ದೇವರು ಮತ್ತೊಂದು ಅವಕಾಶವನ್ನು ನೀಡುತ್ತಾರೆ. ಇಂದಿನ ವಾಚನಗಳನ್ನು ನಾವು ಧ್ಯಾನಿಸುವಾಗ ಮೊದಲನೆಯ ವಾಚನ, ನೋಹನ ಕಾಲದಲ್ಲಿ ನಡೆದ ಘಟನೆ ನಿಮಗೆ ತಿಳಿದಿದೆ. ಹೇಗೆ ನೆರೆ ಬಂದು ಎಲ್ಲಾ ಜನರು ನಾಶವಾದರು. ಮಳೆ 40 ದಿನ ಹಗಲಿರುಳು ಮಳೆ ಬಂದು ನೋವ ನಾವೆಯಲ್ಲಿರುವ 8 ಜನ ಮಾತ್ರ ಬದುಕು ಉಳಿದರು. ದೇವರು ಅಲ್ಲಿ ನೋವನೊಂದಿಗೊಂದು ಒಡಂಬಡಿಕೆಯನ್ನು ಮಾಡ್ತಾರೆ. ಈ ಒಡಂಬಡಿಕೆ ಮಹತ್ವವಾದ ಒಡಂಬಡಿಕೆ. ಇನ್ನು ಮುಂದೆ ನಾನು ಜಲ ಪ್ರಳಯದಿಂದ ಈ ಲೋಕವನ್ನು ನಾಶ ಮಾಡುವುದಿಲ್ಲ. ಅದಕ್ಕೆ ಗುರುತು ಮಳೆಬಿಲ್ಲು. ಇವತ್ತು ಮಳೆಬಿಲ್ಲು ನೋಡುವಾಗ ನಮಗೆ ನೆನಪು ಬರಬೇಕು ನೋಹನೊಡನೆ ದೇವರು ಮಾಡಿದ ಒಪ್ಪಂದ. ತದನಂತರ ದೇವರು ಆತನನ್ನು ಆಶೀರ್ವದಿಸುತ್ತಾರೆ. ನೋಡಿ, ಒಂದು ಒಡಂಬಡಿಕೆಯಲ್ಲಿ ದೇವರನ್ನು ಪ್ರತಿಜ್ಞೆ ಮಾಡ್ತಾರೆ. ಅದನ್ನೇ ನಮಗೆ 2ನೇ ವಾಚನದಲ್ಲಿ 2ನೇ ಭಾಗದಲ್ಲಿ ನಾವು ನೋಡ್ತೀವಿ. ಸಂತ ಪೇತ್ರರು ಬಹಳ ಸುಂದರವಾಗಿ ಹೇಳ್ತಾರೆ, ನಾವೆಯೊಳಗಿದ್ದು ಕೆಲವರು, ಅಂದರೆ 8 ಜನರು ಜಲದಿಂದ ರಕ್ಷಣೆ ಹೊಂದಿದರು. ಇದು ದೀಕ್ಷಾ ಸ್ನಾನವನ್ನು ಸೂಚಿಸುವ ಒಂದು ಸಂಕೇತ. ನಾವೆಲ್ಲ ದೀಕ್ಷಾ ಸ್ನಾನ ಪಡೆದಿದ್ದೀವಿ. ದೀಕ್ಷಾ ಸ್ನಾನದಲ್ಲಿ ನಮ್ಮ ಜನ್ಮ ಪಾಪಕ್ಕೆ ಸತ್ತು ಪ್ರಭು ಯೇಸುವಿನಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ದೀಕ್ಷಾ ಸ್ನಾನ ಕೂಡ ಒಂದು ಒಡಂಬಡಿಕೆ. ಆ ದೀಕ್ಷಾ ಸ್ನಾನದ ಮೂಲಕ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತಮ್ಮವರನ್ನಾಗಿ ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅನುಗ್ರಹವನ್ನು ನಮ್ಮ ಮೇಲೆ ಅವರು ಕಳಿಸಿದ್ದಾರೆ. ಅನುಗ್ರಹದಿಂದ ನಮ್ಮನ್ನು ತುಂಬಿದ್ದಾರೆ. ಅದರಿಂದ ಈ ದೀಕ್ಷಾ ಸ್ನಾನ ಯೇಸು ಕ್ರಿಸ್ತರ ಪುನರುತ್ಥಾನದ ಮೂಲಕ ನಿಮಗೆ ಜೀವೋದ್ಧಾರ ನೀಡುತ್ತದೆ. ಯೇಸು ಸ್ವಾಮಿ ಪುನರುತ್ಥಾನರಾಗಿದ್ದಾರೆ. ಆದ್ದರಿಂದ ನಾವು ಆ ನೀರಿನಲ್ಲಿ ಮುಳುಗಿ ಎದ್ದೇಳುವಾಗ, ನೋಹ ಅಲ್ಲಿ ರಕ್ಷಿಸಲ್ಪಟ್ಟಾಗ, ಇಲ್ಲಿ ನಮಗೆ ಆ ದೀಕ್ಷಾ ಸ್ನಾನವನ್ನು ನೀಡುವಾಗ ಅಥವಾ ಆ ಅಭ್ಯಂಜನವನ್ನು ನಾವು ಪಡೆಯುವಾಗ ನಾವು ಹೊಸ ವ್ಯಕ್ತಿಗಳಾಗ್ತೀವಿ. ಒಬ್ಬನು ಕ್ರಿಸ್ತನಲ್ಲಿ ನೂತನ ವ್ಯಕ್ತಿಯಾಗ್ತಾನೆ. ಅದಕ್ಕಾಗಿ ನಮ್ಮನ್ನು ಕ್ರೈಸ್ತರು ಎಂದು ಕರೆಯುತ್ತಾರೆ. ನಾವು ಯೇಸುವಿನ ಹಾಗೆ ಅವರ ಪ್ರೀತಿ, ಶಾಂತಿ, ಸಮಾಧಾನ, ಕ್ಷಮೆ ಮತ್ತು ಅವರ ಆ ಸತ್ಫಲ ಸದ್ಗುಣಗಳಿಂದ ಅಥವಾ ವರದಾನಗಳಿಂದ ನಾವು ಜೀವಿಸತಕ್ಕದ್ದು ಅಂತ ವಿಶ್ವಾಸವನ್ನು ನಾವು ಹೊಂದಬೇಕು. ಇದು ಕೇವಲ ದೇಹದ ಮಾಲಿನ್ಯವನ್ನು ಹೋಗಲಾಡಿಸುವಂತಲ್ಲ. ಈ ದೀಕ್ಷಾ ಸ್ನಾನ ಶುದ್ಧ ಮನಸ್ಸಿನಿಂದ ದೇವರಿಗೆ ಮಾಡುವ ಪ್ರಮಾಣ ವಚನವಾಗಿದೆ. ಎಷ್ಟೋ ಮಂದಿ ದೀಕ್ಷಾ ಸ್ನಾನದ ವಾಗ್ದಾನಗಳಿಗೆ ಯೋಗ್ಯರಾಗಿ ಇವತ್ತು ಜೀವಿಸ್ತಾ ಇಲ್ಲ. ದೀಕ್ಷಾ ಸ್ನಾನ ಪಡೆದಿದ್ದಾರೆ, ಚರ್ಚಿಗೆ ಬರ್ತಾ ಇಲ್ಲ, ಆರಾಧನೆಗೆ ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ. ಅವರು ದೇವರಿಂದ ದೂರ ಹೋಗಿದ್ದಾರೆ. ನೋಡಿ, ಇದೇನಾಗಿದೆ, ನಮ್ಮ ದೀಕ್ಷಾ ಸ್ನಾನ ಶುದ್ಧ ಮನಸ್ಸಿನಿಂದ ದೇವರಿಗೆ ಮಾಡುವ ಪ್ರಮಾಣ ವಚನವಾಗಿದೆ. ನಾನು ದೇವರಿಗೆ ಪ್ರಮಾಣ ವಚನ ಅಂದ್ರೆ ಒಂದು ಅರ್ಥದಲ್ಲಿ ಇದು ಒಡಂಬಡಿಕೆ. ನಾವು ಪ್ರತಿಜ್ಞೆ ಮಾಡಿದ್ದೀವಿ. ನಾವು ದೀಕ್ಷಾ ಸ್ನಾನದ ವಾಗ್ದಾನಗಳನ್ನು ನೋಡ್ತೀವಿ. ಸೈತಾನನನ್ನು ನೀವು ಬಿಟ್ಟು ಬಿಡುತ್ತೀರೋ, ಅವನ ಕಾರ್ಯಗಳನ್ನು
ದುಷ್ಪ್ರೇರಣೆಗಳನ್ನು ಬಿಟ್ಟು ಬಿಡುತ್ತೀರೋ ನೋಡಿ, ಇದೆಲ್ಲ ನಾವು ದೇವರನ್ನು ವಿಶ್ವಾಸಿಸುತ್ತೀರೋ, ಹೌದು ನಾವು ನಿಜ ದೇವರನ್ನು ವಿಶ್ವಾಸಿಸ್ತೀವಿ, ಅವರ ಏಕಮಾತ್ರ ಪುತ್ರ ಯೇಸುವನ್ನು ಪವಿತ್ರ ಆತ್ಮನನ್ನು ವಿಶ್ವಾಸಿಸ್ತೀವಿ. ಆ ಸತ್ಯಗಳನ್ನು ಪವಿತ್ರ ಧರ್ಮಸಭೆ ಹೇಳಿಕೊಡುವ ಪವಿತ್ರ ಗ್ರಂಥದ ಆಧಾರದ ಮೇಲಿನ ಸತ್ಯಗಳನ್ನು ನಾವು ವಿಶ್ವಾಸಿಸುತ್ತೇವೆ. ಯೇಸು ಕ್ರಿಸ್ತರು ಸ್ವರ್ಗ ಏರಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ದೂತ ಗಣಗಳ ಮೇಲೂ ಸ್ವರ್ಗೀಯ ಶಕ್ತರ ಹಾಗೂ ಅಧಿಕಾರಗಳ ಮೇಲೂ ಆಳ್ವಿಕೆ ನಡೆಸುತ್ತಿದ್ದಾರೆ. ಏಕೆಂದರೆ ರಾಜ್ಯಭರವು ಅಧಿಕಾರವು ಮಹಿಮೆಯು ಯೇಸುವಿನದೇ ಆಗಿದೆ. ಅದರಿಂದ ಇವತ್ತು ಬಹಳ ಬಹಳ ಮುಖ್ಯ ಈ ತಪಸ್ಸು ಕಾಲದಲ್ಲಿ ಕೇವಲ ಬಾಹ್ಯವಾಗಿ ನಾವು ಧ್ಯಾನಿಸುವುದಲ್ಲ, ಆಂತರಿಕವಾಗಿ ನಾವು ಪಡೆದುಕೊಂಡ ಸಂಸ್ಕಾರಗಳ ಬಗ್ಗೆ ಧ್ಯಾನಿಸೋಣ. ಮೊದಲನೇದಾಗಿ ನಮಗೆ ಪವಿತ್ರ ಸ್ನಾನ ಅಂದ್ರೆ ದೀಕ್ಷಾ ಸ್ನಾನ ಸಿಕ್ಕಿದೆ, ಅದರ ಬಗ್ಗೆ ಧ್ಯಾನಿಸೋಣ. ದೃಢೀಕರಣ ಸಿಕ್ಕಿದೆ, ಅದರ ಬಗ್ಗೆ ಧ್ಯಾನಿಸೋಣ. ಪರಮ ಪ್ರಸಾದ ಸ್ವೀಕರಿಸಿದ್ದೀವಿ, ಅದರ ಬಗ್ಗೆ ಧ್ಯಾನಿಸೋಣ. ಪಶ್ಚಾತ್ತಾಪದ ಸಂಸ್ಕಾರ, ಅದರ ಬಗ್ಗೆ ಧ್ಯಾನಿಸೋಣ. ವಿವಾಹ ಸಂಸ್ಕಾರ ಅಥವಾ ನನಗೆ ಯಾಜಕಾಭಿಷೇಕ ಅಥವಾ ಅನಾರೋಗ್ಯದಲ್ಲಿರುವಾಗ ವ್ಯಾಧಿಸ್ಥರ ಅಭ್ಯಂಗ. ನೋಡಿ ಆತ್ಮೀಯರೇ, ದೇವರ ಕೃಪೆ ಸಂಸ್ಕಾರಗಳ ಮೂಲಕ ಹರಿಯುತ್ತೆ. ಇವತ್ತು ಸಂಸ್ಕಾರದಲ್ಲಿ ಇಲ್ಲದವರು ಅವರು ವಾಪಸ್ ಬರುವಂತೆ ತಪಸ್ಸು ಕಾಲ ಮಾಡುತ್ತೆ. ತಪಸ್ಸು ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, 40 ದಿನ ಮಾಂಸ ಇದೆಲ್ಲ ಬಿಡ್ತೀವಿ. ಅದು ಮಾತ್ರವಲ್ಲ, ಇಲ್ಲೊಂದು ರಿನ್ಯೂವಲ್ ಅಂದ್ರೆ ನಾವು ಹೊಸಬರಾಗಬೇಕು, ನೂತನರಾಗಬೇಕು. ಹಳೆ ಜೀವನ ನಾವು ಬಿಟ್ಟು ಹೊಸ ಜೀವನಕ್ಕೆ ನಾವು ಬರಬೇಕು, ವಿಶ್ವಾಸದಲ್ಲಿ ಬಲಗೊಳ್ಳಬೇಕು. ನಮ್ಮಲ್ಲಿ ಅನೇಕ ಶೋಧನೆಗಳಿವೆ. ಇವತ್ತು ನಾವು ಆಲಿಸಿದೆವು ಹೇಗೆ ಯೇಸುವಿಗೆ ಶೋಧಕ ಬಂದು ಶೋಧನೆ ಮಾಡಿದ, ದೇವದೂತರು ಆರೈಕೆ ಮಾಡಿದ್ರು. ನಾವು ವಿಶ್ವಾಸದಲ್ಲಿ ಪ್ರಾರ್ಥನೆಯಲ್ಲಿ ಇದ್ದಾಗ, ದೇವರ ವಾಕ್ಯದಲ್ಲಿ ಇದ್ದಾಗ ಶೋಧನೆಗಳು ಬಂದರೂ ಕೂಡ ದೇವದೂತರನ್ನು ನಮ್ಮ ಜೊತೆಗೆ ದೇವರು ಕಳಿಸ್ತಾರೆ. ಪಾಪದ ಹಾದಿಗೆ ನಮ್ಮ ಕಾಲುಗಳು, ನಮ್ಮ ಮನಸ್ಸುಗಳು, ನಮ್ಮ ಕೈಗಳು ಹೋಗದ ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾರೆ. ಅದರಿಂದ ಬಹಳ ಮುಖ್ಯ, ನಮಗೆ ದೇವರು ಕೊಟ್ಟ ಈ ಸಂಸ್ಕಾರಗಳಲ್ಲಿ ಆಂತರಿಕ ಕೃಪೆ ಇದೆ. ಅದಕ್ಕೆ ಸಂತ ಪೇತ್ರರು ಹೇಳ್ತಾರೆ, ಅದು ಕೇವಲ ದೇಹದ ಮಾಲಿನ್ಯತೆಯನ್ನು ಉಳಿಸ್ತಾ ಇಲ್ಲ, ಅದು ಆಂತರಿಕ ಶಕ್ತಿಯನ್ನು ಕೊಡ್ತಾ ಇದೆ. ತಪಸ್ಸು ಕಾಲದಲ್ಲಿ ನಮ್ಮ ಆಂತರಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ನಾವೆಲ್ಲೋ ಕುಗ್ಗಿ ಹೋಗಿದ್ದೀವಿ, ಎಲ್ಲೋ ಬಿದ್ದು ಹೋಗಿದ್ದೀವಿ, ಎಲ್ಲೋ ಸೋತು ಹೋಗಿದ್ದೀವಿ, ಎಲ್ಲೋ ನೊಂದು ಹೋಗಿದ್ದೀವಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆ ಇರಬಹುದು. ಈ ತಪಸ್ಸು ಕಾಲದಲ್ಲಿ ಶಿಲುಬೆ ಆದಿ ಮಾಡ್ತೀವಿ ನಾವು, ಮತ್ತು ನಾವು ಉಪವಾಸ ಮಾಡ್ತೀವಿ. ವೆರಿ ಗುಡ್, ಬಹಳ ಬಹಳ ಒಳ್ಳೆಯದು. ಉಪವಾಸ ನಮಗೆ ನಿಗ್ರಹ ಎಲ್ಲ ಕೇಳುಗಳಿಂದ, ಅದರ ಮೂಲಕ ಮಾಡುವ ಪ್ರಾರ್ಥನೆಗೆ ಫಲ 100% ಸಿಕ್ಕೇ ಸಿಗುತ್ತೆ. ಮೂರನೇದಾಗಿ ದಾನ ಧರ್ಮ. ಅದಕ್ಕಾಗಿ ನಾವು ಕೇವಲ ಪ್ರಾರ್ಥನೆ ಮಾಡಿದ್ರೆ ಸಾಲದು, ನಾವು ಕೇವಲ ಉಪವಾಸ ಮಾಡಿದ್ರೆ ಸಾಲದು, ಅದನ್ನು ಶೇಖರಿಸಿಟ್ಟುಕೊಳ್ಳುವುದಲ್ಲ. ನಾನು ತಿನ್ನುವ ಮಾಂಸ, ಮೀನು, ಅಕ್ಕಿ ಏನೇ ಇರಬಹುದು, ಅದರ ಮೊಬೈಲನ್ನು ನಾನು ದಾನ ಧರ್ಮ ಮಾಡಬೇಕು. ಆವಾಗ ನನ್ನ ಉಪವಾಸ ಪ್ರಾರ್ಥನೆಗೆ ಅರ್ಥವಿದೆ. ಇಲ್ಲದಿದ್ದಲ್ಲಿ ಯೋವೇಲ ಪ್ರವಾದಿಯಲ್ಲಿ ಹೇಳಿದ ಹಾಗೆ, ಅಥವಾ ಯೋನ ಪ್ರವಾದಿಯಲ್ಲಿ ಹೇಳಿದ ಹಾಗೆ ನಾವು ಕೇಳಿದೆವು, ಯೋವೇಲ ಪ್ರವಾದಿ, ನಿಮ್ಮ ಬಟ್ಟೆಗಳನ್ನು ಸೀಳಬೇಡಿ, ಅಂತರಂಗವನ್ನು, ಹೃದಯಗಳನ್ನು ಸೀಳಿರಿ. ಅಂದ್ರೆ ಅರ್ಥ ಏನು? ಆ ಹೃದಯದಲ್ಲಿರುವ ಕಲ್ಮಶ, ಯೇಸು ಹೇಳ್ತಾರೆ, ಬಾಯಿಂದ ಏನು ಹೊರಗೆ ಬರುತ್ತೆ ಅದು ನಮ್ಮನ್ನು ಹಾಳು ಮಾಡುತ್ತೆ. ಅನೈತಿಕತೆ, ದುರಾಚಾರ, ಅಶುದ್ಧತೆ, ಈ ದುಶ್ಚಟ, ದುರ್ಗುಣ, ದುರ್ವ್ಯಮ ಇವೆಲ್ಲ ನಮ್ಮನ್ನು ಹಾಳು ಮಾಡ್ತವೆ. ಅದರಿಂದ ಇವತ್ತು ನಮ್ಮ ಇಡೀ ಜೀವನವನ್ನು ನಾವು ಧ್ಯಾನಿಸಬೇಕು. ಈ ತಪಸ್ಸು ಕಾಲದಲ್ಲಿ ಅವರು ಪರಿವರ್ತನೆ ಆಗಲಿ, ಇವರು ಪರಿವರ್ತನೆ ಆಗಲಿ ಅಲ್ಲ, ಈ ತಪಸ್ಸು ಕಾಲದಲ್ಲಿ ನಾನು ಪರಿವರ್ತನೆ ಆಗಬೇಕು. ನಾನು ಬದಲಾದಾಗ ನನ್ನ ಪತಿ ಬದಲಾಗ್ತಾನೆ, ನನ್ನ ಪತ್ನಿ ಬದಲಾಗ್ತಾಳೆ, ನನ್ನ ಯುವತಿ ಬದಲಾಗ್ತಾಳೆ, ಮಕ್ಕಳು ಬದಲಾಗ್ತಾಳೆ. ತಪಸ್ಸು ಕಾಲದಲ್ಲಿ ಉಪವಾಸ ಕೇವಲ ಈ ವಸ್ತುಗಳ ಅಥವಾ ಆಹಾರಗಳದ್ದು ಮಾತ್ರವಲ್ಲ, ಉಪವಾಸ ಮಾತಿನಲ್ಲೂ ಮಾಡ್ಬೇಕಾಗತ್ತೆ. ಹೊಲಸು ಮಾತು, ವಟ 24 ತಾಸು ಮಾತಿನಲ್ಲೇ ಮನೆಯಲ್ಲಿ ಜಗಳಗಳು, ಗಂಡ ಹೆಣ್ಣಿ ಮನೆ, ಮಕ್ಕಳ ಮಧ್ಯೆ, ಯುವತಿಯರ ಮಧ್ಯೆ ಮಾತು ಎಲ್ಲಿ ಇವತ್ತು? ಅದರಲ್ಲೆಲ್ಲ ಈ ವಾಟ್ಸಪ್ ಅಲ್ಲಿ ಬರುವ ಮಾತುಗಳು ಕಮ್ಮಿ ಮಾಡಿ, ಸ್ವಲ್ಪ ವಾಟ್ಸಪ್ ಅನ್ನು ಬಳಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ರೈಟ್ ವೇ, ಸರಿಯಾಗಿ ಬಳಸಿ. ಫೇಸ್ಬುಕ್ ಇರಬಹುದು, ಏನೇ ಇರಬಹುದು, ನೀವು ಈ ದಿನಗಳಲ್ಲಿ ಹೆಚ್ಚು ಬೈಬಲ್ ಓದಿ, ದೇವರ ವಾಕ್ಯ. ಆ ದೇವರ ವಾಕ್ಯ ನಮ್ಮನ್ನು ಸ್ಪರ್ಶಿಸಿ ನಮ್ಮನ್ನು ಗುಣಪಡಿಸುತ್ತೆ. ನೋಡಿ, ಇವತ್ತು ದೇವರ ವಾಕ್ಯದ ಸಂದೇಶ, ಮಾರ್ಕನ ಶುಭ ಸಂದೇಶದಲ್ಲಿ ಯೇಸು ಈ ದೇವರ ವಾಕ್ಯವನ್ನು ಬೋಧಿಸೋದು ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಂಡರು, ಶುದ್ಧೀಕರಿಸಿಕೊಂಡರು. ಇರಬಹುದು ಮಾನವ ಸ್ವಭಾವವಾಗಿ ಅವರಲ್ಲಿ ಚಿಂತನೆಗಳು, ಆಲೋಚನೆಗಳು. ಅದಕ್ಕಾಗಿ ಅವರು 40 ದಿನ ಉಪವಾಸವಿದ್ದರು, ಅದು ಕಾಡು ಮೃಗಗಳ ಮಧ್ಯೆ. ಅಂದ್ರೆ ಅರ್ಥ ಏನು? ಅವರು ಒಂದು ನಿರ್ಜನ ಪ್ರದೇಶಕ್ಕೆ ಹೋದರು. ಆ ನಿರ್ಜನ ಪ್ರದೇಶದಲ್ಲಿ ಏಕಾಂಗಿತನ ಕಾಡುತ್ತಿತ್ತು, ಅಥವಾ ಬರಿದಾದ ಆ ಒಂದು ಕಾಟ ಇತ್ತು, ಎಂಪ್ಟಿನೆಸ್ ಅಂಡ್ ಲೋನ್ಲಿನೆಸ್. ಆದರೆ ಅದನ್ನು ನಾವು ಜಯಿಸ್ಲಿಕ್ಕೆ ನೋಡ್ಬೇಕು. ಇವತ್ತು ಟುಡೇ ವಿ ಆರ್ ಡಿಸ್ಟರ್ಬ್ಡ್. ಇವತ್ತು ನಾವು ಗೊಂದಲಕ್ಕೊಳಗಾಗಿದ್ದೀವಿ. ಅನೇಕ ವಿಷಯಗಳು ಈ ಸಮಾಜದಲ್ಲಿ ನಡೆಯುವಂಥದ್ದು ಗೊಂದಲ ತರುತ್ತೆ. ಹೆದರಬೇಡಿ.
ಯಾವುದೇ ಸಮಸ್ಯೆಗಳು ಇರಬಹುದು, ಪರಮ ಪ್ರಸಾದದ ಮುಂದೆ ಕುಳಿತು ಪ್ರಾರ್ಥಿಸಿ ಜಯ ಹೊಂದುತ್ತೀರಿ. ನೀವು ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಮೋಶ ಜಯ ಹೊಂದಿದ, ದಾವಿದ ಜಯ ಹೊಂದಿದ. ನಮ್ಮ ದೇವರು ಜಯ ಕೊಡುವ ದೇವರು. ಸೈತಾನ ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದು ಅಂತ ಕಾಯ್ತಾ ಇದ್ದಾನೆ. ಆ ಸೈತಾನನಿಗೆ ಒಂದು ಗಾದೆ ಇದೆ, ಸೇಟನ್ ನೆವರ್ ಸ್ಲೀಪ್ಸ್. ಸೈತಾನ ಮಲಗೋಲ್ಲ ಅಂತೆ, ಅವನು ಎಚ್ಚರವಾಗಿರ್ತಾನೆ. ಆದ್ರೆ ನಾವು ಯೋಚನೆ ಮಾಡೋಣ, ಪವಿತ್ರಾತ್ಮ ಸದಾ ಇದ್ದಾರೆ, ಅವರು ಎಚ್ಚರವಾಗಿದ್ದಾರೆ. ನಾವು ಸೈತಾನನ ಕುಯುಕ್ತಿಗಳಿಗೆ ಒಳಗಾಗುವುದು ಬೇಡ. ಅನೇಕ ಟೆಂಪ್ಟೇಷನ್ಗಳು, ಅದರಲ್ಲೂ ದೈಹಿಕವಾಗಿ, ಲೈಂಗಿಕವಾಗಿ, ಕಾಮದ ಬಯಕೆಗಳು ಅಂತ ಮತ್ತೆ ಮತ್ತೆ ನಮ್ಮನ್ನು ಕಾಡುತ್ತಾ ಪೀಡಿಸುತ್ತಾ ನಮ್ಮ ಜೀವನವನ್ನು ಇರ್ಬೋದು. ಕುಡುಕುತನ, ದುಂದೌತಣ, ವ್ಯಸನಗಳು, ಮಾಧ್ಯಮಗಳಿಗೆ ನಾವು ಬಲಿಯಾದ ವ್ಯಸನಗಳು ಎಡಿಕ್ಟ್ ಆಗಿದ್ದೀವಿ. ಇವುಗಳಿಂದ ಹೊರಗಡೆ ಬರಬೇಕು ಅಂದ್ರೆ ನಮಗೆ ಸಮಾಧಾನ ಬೇಕು, ನಮಗೆ ಶಾಂತಿ ಬೇಕು. ಅಂದ್ರೆ ಇವತ್ತು ಈ ಉಪವಾಸ, ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ಈ ಬೋಧನೆಗಳು ನಮಗೆ, ದೇವರ ವಾಕ್ಯ, ಯೇಸು ಸ್ವಾಮಿ ಅದನ್ನು ದಯಪಾಲಿಸ್ತಾರೆ. ಅದಕ್ಕಾಗಿ ಯೇಸು ಏನ್ ಮಾಡಿದ್ರು, 40 ದಿನ ಹಗಲಿರುಳು ಉಪವಾಸ ಮಾಡಿ ಆ ತ್ಯಾಗದ ಮೂಲಕ ತನ್ನ ಕೆಲಸ, ಮಿಷನ್, ಪ್ರೇಷಿತ ಕಾರ್ಯವನ್ನು ಆರಂಭಿಸಿದ್ರು. ಅವರು ಆರಂಭಿಸಿದ್ದು ಹೇಗೆ? ಬೈಬಲ್ ಹೇಳುತ್ತೆ ನೋಡಿ, ಕಾಲವು ಪರಿಪಕ್ವವಾಗಿದೆ. ನಮ್ಗೆ ಗೊತ್ತಿಲ್ಲ, ನಾವೆಲ್ಲರೂ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂಗಿದ್ದೀವಿ. ಯಾವ ದಿನ, ಯಾವ ನಿಮಿಷ, ಹೇಗೆ ನಾವು ಹೋಗ್ತೀವಿ ಗೊತ್ತಿಲ್ಲ. ನಾವೇನು ಪರ್ಮನೆಂಟ್ ಇಲ್ಲಿ ಇರುವವರು ಅಲ್ಲ. ಅದರಲ್ಲಿ ಇರುವಷ್ಟು ದಿನ ಮಾನವರಾಗಲು ಬಯಸೋಣ, ಒಳ್ಳೆಯವರಾಗೋಣ, ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದಾಗಿ ಜೀವಿಸೋಣ, ಪ್ರಾಮಾಣಿಕರಾಗೋಣ, ದೇವರ ಆ ಕೃಪೆಯನ್ನು ಹೊಂದಿಕೊಂಡು ಬಾಳೋಣ. ಕಾಲವು ಪರಿಪಕ್ವವಾಗಿದೆ. ದೇವರ ಸಾಮ್ರಾಜ್ಯ ಯಾವುದದು? ಶಾಂತಿ, ಸಮಾಧಾನ, ಪ್ರೀತಿ, ಕ್ಷಮೆ, ನ್ಯಾಯ ನೀತಿ ಇದೆಲ್ಲ ಹತ್ತಿರವಾಗಿದೆ ಮತ್ತು ದೇವರ ಕರುಣೆ ನಮಗೆ ಲಭಿಸ್ತಾ ಇದೆ. ಪಶ್ಚಾತ್ತಾಪ ಪಡೀರಿ, ಒಳ್ಳೆ ಪಾಪ ನಿವೇದನೆ ಮಾಡಿರಿ. ಈ ಬೈಬಲ್ ಗ್ರಂಥದಲ್ಲಿ ಪ್ರೊವರ್ಬ್ಸ್ 28:13, ಜ್ಞಾನೋಕ್ತಿ 28:13, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ಇಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಡುವವನಿಗೆ ಕರುಣೆ ದೊರಕುತ್ತೆ. ಇವತ್ತು ನನಗೂ ನಿಮಗೆ ಕರುಣೆ ಬೇಕು. ನಮ್ಮ ದೇವರು ಕರುಣಾಮಯಿ ದೇವರು. ಆದ್ದರಿಂದ ಪಾಪಗಳನ್ನು ಒಪ್ಪಿಕೊಳ್ಳೋಣ, ಕ್ರಿಸ್ತನನ್ನು ಅಪ್ಪಿಕೊಳ್ಳೋಣ, ಪಾಪಗಳನ್ನು ವರ್ಜಿಸೋಣ, ಒಂದು ಒಳ್ಳೆಯ ಪಾಪ ನಿವೇದನೆಯನ್ನು ನಾವು ಮಾಡೋಣ. ಅದರಿಂದ ಆತ್ಮೀಯರೇ, ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ನಮ್ಮ ಜೀವನ ನಾವು ಬೇರೆಯವರ ಹಾಳಾಯಿತು ಅಂತ ಇರುವುದು ಅಲ್ಲ, ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸಾವಕಾಶ ಮಾಡೋದು ಬೇಡ. ಈ ಅವಕಾಶ ಉಪಯೋಗಿಸಿ ನಾವು ಪಶ್ಚಾತ್ತಾಪ ಪಡೋಣ, ಪಾಪ ಜೀವನವನ್ನು ತ್ಯಜಿಸೋಣ. ದೇವರೆಡೆಗೆ ನಮ್ಮ ದೃಷ್ಟಿ, ಫೋಕಸ್ ಅಂದ್ರೆ ಕೀರ್ತನೆ 34:5, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದಿಗೂ ಕುಂದಿ ಹೋಗುವುದಿಲ್ಲ. ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಪ್ರಭುವಿಗೆ ಯೋಗ್ಯವಾದ ಜೀವನವನ್ನು ಬಾಳಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಬಾಳೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮದಲ್ಲಿ ನಾನು ಬೋಧಿಸಿದ್ದೀನಿ. ಈ ಸುವಾರ್ತೆ ಜನರಿಗೆ ಸೌಖ್ಯ, ಬಿಡುಗಡೆ, ಆಶೀರ್ವಾದ, ವರದಾನ ತರಲಿ. ಅವರಲ್ಲಿರುವ ಎಲ್ಲ ಕೇಡುಗಳು, ವೇದನೆಗಳು, ನೋವುಗಳು, ದುಃಖಗಳು, ಚಿಂತೆಗಳು, ನಿರಾಶೆಗಳು, ಬೇನೆಗಳು, ಬವಣೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ ಪ್ರತಿಯೊಬ್ಬರ ಮೇಲೆ ಹರಿಯಲಿ. ದೇವರ ಪ್ರೀತಿ ಹರಿಯಲಿ. ಈ ನಿಮಿಷದಲ್ಲಿ, ಈ ತಪಸ್ಸು ಕಾಲದಲ್ಲಿ ಇವರು ಮಾಡಿದ ನಿರ್ಧಾರಗಳು ಕೊನೆವರೆಗೆ ಉಳಿಯುವಂತೆ ಮತ್ತು ಅವರನ್ನು ನಿತ್ಯ ಜೀವದೆಡೆಗೆ ಅದನ್ನು ಕೊಂಡೊಯ್ಯುವಂತೆ ಆಶೀರ್ವದಿಸಿರಿ. ಎಲ್ಲ ರೋಗ, ಬಾಧೆ, ಪೀಡೆ, ಪಿಚಾಚಿಗಳ ಶಕ್ತಿಗಳು ಯೇಸು ನಾಮದಲ್ಲಿ ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ. Touch them, Lord. Anoint him for your glory. ಯೇಸು ನಾಮದಲ್ಲಿ ಜಯ, ಬಿಡುಗಡೆ, ಸೌಖ್ಯ. ಅಮೆನ್, ಅಮೆನ್, ಆಮೆನ್. ದೇವರ ಆಶೀರ್ವಾದ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ನೀವು ಹಂಚಿಕೊಳ್ಳಿರಿ. ಆಮೆನ್.